ತಾಲೂಕಿನ ಹೆಬ್ಬೂರಿನ ಪೆಟ್ರೋಲ್ ಬಂಕ್ ಒಂದರಲ್ಲಿ ಪೆಟ್ರೋಲ್ನಲ್ಲಿ ಕೆಮಿಕಲ್ ಮಿಕ್ಸ್ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ರೈತರು ಹಾಗೂ ಸಾರ್ವಜನಿಕರು ಪೆಟ್ರೋಲ್ ಬಂಕ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೆಟ್ರೋಲ್ ಬೆಲೆ ಗಗನಕ್ಕೇರಿದ್ದು ವಾಹನ ಸವಾರರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಆದರೂ ಸಹ ಈ ರೀತಿ ಪೆಟ್ರೋಲ್ನಲ್ಲಿ ಕೆಮಿಕಲ್ಸ್ ಮಿಕ್ಸ್ ಮಾಡುವ ಮೂಲಕ ವಾಹನ ಸವಾರರಿಗೆ ಮೋಸ ಮಾಡುತ್ತಿದ್ದಾರೆ ಎಂದು ಗ್ರಾಹಕರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಸಹ ವೈರಲ್ ಆಗಿದೆ. ಮಾನ್ಯ ಎಲ್ಲ ರೈತ ಬಾಂಧವರು ಹಾಗೂ ಎಲ್ಲ ಯುವಕರು ಎಲ್ಲ ಸಂಘಟನೆ ಕಾರ್ಯಕರ್ತರು ನೋಡಿ ಹೆಬ್ಬೂರಿನ ಈ ಗದ್ದೆಬೈಲ್ ಪೆಟ್ರೋಲ್ ಬಂಕ್ ನಲ್ಲಿ ಅರ್ಧ ಪೆಟ್ರೋಲ್ ಇದ್ರೆ ಅರ್ಧ ಕೆಮಿಕಲ್ ನೀರು ಮಿಕ್ಸ್ ಆಗಿ ಇಂಥ ಪೆಟ್ರೋಲ್ ಬಂಕ್ ಗಳಿಗೆ ಏನ್ ಮಾಡಬೇಕು ನೋಡಿ. ಇದು ಪೆಟ್ರೋಲ್ ನೀರು ಮಿಕ್ಸ್ ಮಾಡಿದ್ರೆ ಅಚ್ಚುಕಟ್ಟಾಗಿ ಮಿಕ್ಸ್ ಆಗ್ತೈತೆ. ಪೆಟ್ರೋಲು ನೀರು ಇನ್ಯಾವ ತರ ಕೆಮಿಕಲ್ ಇರ್ಬೋದು, ಪೆಟ್ರೋಲ್ ಆಗಿದ್ರೆ ಈ ತರ ಮಿಕ್ಸ್ ಆಗೋದಿಲ್ಲ ನೀರಿಗೆ ಯಾವತ್ತೂ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.